ಕರಾವಳಿಯ ಜನತೆ ಭಕ್ತಿ ಪರವಶತೆಯಿಂದ ಬಹುವಾಗಿ ನಂಬುವ ಭೂತಾರಾಧನೆ, ನಾಗಮಂಡಲ ಮತ್ತು ನಾಗಾರಾಧನೆಯ ಬಗ್ಗೆ ಗೌರಿಗದ್ದೆ ಆಶ್ರಮದ ಶ್ರೀ ವಿನಯ್ ಗುರೂಜಿ ವಿವಾದಾತ್ಮಕ ಹೇಳಿಕೆಗೆ ಕರಾವಳಿಗರಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮತ್ತು ಸ್ಪೀಕರ್ ರಮೇಶ್ ಕುಮಾರ್ ಮುಂತಾದ ರಾಜಕಾರಣಿಗಳಿಂದ ಪಾದ ಪೂಜೆ ಮಾಡಿಸಿಕೊಂಡಿರುವಂತಹ ವಿನಯ್ ಗುರೂಜಿ ತುಳುನಾಡಿನ ಧಾರ್ಮಿಕ ಆಚರಣೆಯ ವಿವಾದಾತ್ಮಕ ಹೇಳಿಕೆಗೆ ತುಳುವರು ರೊಚ್ಚಿಗೆದ್ದಿದ್ದು ಅವರವರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾಗಮಂಡಲಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಆದರೆ ಅದರ ಬದಲು ಅದೇ ಹಣವನ್ನ ರಸ್ತೆ ನಿರ್ಮಿಸಲು ಉಪಯೋಗಿಸಬಹುದಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಧಾರ್ಮಿಕ ಪ್ರವಚನ ನೀಡ್ತಾ ಇದ್ದ ವಿನಯ್ ಗುರೂಜಿ 1.2 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮಂಡಲ ಮಾಡುವ ಬದಲು ಜನರಿಗೆ ರಸ್ತೆ ಮಾಡಬಾರ್ದಾ ಎನ್ನುವ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಲ್ಲದೆ ಅಡಿಕೆಯ ಹಿಂಗಾರವನ್ನ ಮೈ ಮೇಲೆ ಹೊಡೆದುಕೊಳ್ಳುವ, ಮುಖಕ್ಕೆ ಒಜ್ಜಿಕೊಳ್ಳುವಂತಹ ನಾಗಪಾತ್ರಿಗಳಿಗೆ ಅದನ್ನ ಬೆಳೆಯಲು ಎಷ್ಟು ಕಷ್ಟವಿದೆ ಎನ್ನುವಂತಹ ಅರಿವಿದೆಯೇ? ನಾಗಮಂಡಲ ನೋಡಲು ದೊಡ್ಡ ಗುಂಪು ಸೇರುತ್ತೆ, ಅಲ್ಲದೆ ನಾಗಪಾತ್ರಿಗಳ ಮೈ ಮೇಲೆ ಒಂದಷ್ಟು ಬಂಗಾರ ಬೇರೆ. ಯಾವ ಸುಬ್ರಹ್ಮಣ್ಯ ದೇವರು ಬಂದು ಇದನ್ನ ಮಾಡಲು ಹೇಳಿದ್ದ ಎನ್ನುವ ಅಸಂಬದ್ಧ ಹೇಳಿಕೆಯನ್ನ ವಿನಯ್ ಗುರೂಜಿ ನೀಡಿದ್ದಾರೆ. ಅರುಣಾಚಲ ಪ್ರದೇಶದ ರಮಣ ಮಹರ್ಷಿ ಆಶ್ರಮಕ್ಕೆ ಸುಬ್ರಹ್ಮಣ್ಯ ಲಂಗೋಟಿ ಹಾಕಿಕೊಂಡು ಬಂದಿದ್ದ. ಇದೀಗ ಅವರ ಹೆಸರು ಹೇಳಿಕೊಂಡು ಈ ರೀತಿ ನಾಗಾರಾಧನೆ ಮಾಡಿದ್ರೆ ಸರಿ ಇರೋದಿಲ್ಲ ಎಂದು ವಾರ್ನಿಂಗ್ ಕೂಡ ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ತುಳುವರ ಪ್ರಮುಖ ನಂಬಿಕೆ ಹಾಗೂ ಆಚರಣೆ ಭೂತಾರಾಧನೆ ಬಗ್ಗೆ ಕೂಡ ವ್ಯಂಗ್ಯವಾಗಿ ಮಾತನಾಡಿದ್ದು ಕೂಡ ಬರೀ ಟೀಕೆಗೆ ಗುರಿಯಾಗಿದೆ. ಪಂಚುರ್ಲಿ ದೈವಕ್ಕೆ ಬ್ರಾಹ್ಮಣರ ಮನೆಯಲ್ಲಿ ಇಡ್ಲಿ ಸಾಂಬಾರ್, ಅದೇ ಶೆಟ್ಟರ ಮನೆಯಲ್ಲಿ ಕೋಳಿ, ಅದು ಹೇಗೆ ಸಡನ್ ಆಗಿ ಬದಲಾವಣೆ? ದೈವ ಎಂತ ಆನಿಯಾನ ಅಂತ ಉದ್ದಟದಂದ ಪ್ರಶ್ನೆಯನ್ನ ಮಾಡಿದ್ದಾರೆ. ದೇವರು ನಮ್ಮಲ್ಲಿ ಇರುವುದು ಶ್ರದ್ಧೆ ತರುವುದಕ್ಕೆ ಹೊರತು ಅಂಧ ವಿಶ್ವಾಸಕ್ಕಲ್ಲ. ಆಚರಣೆಗೆ ನನ್ನ ನಮಸ್ಕಾರ. ಯಕ್ಷಗಾನ ಆರಾಧನೆಗಳು ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇದೆ, ಆದ್ರೆ ಅದು ವ್ಯಾಪಾರ ಆಗಬಾರ್ದು. ಯಾರ ಕಣ್ಣನ್ನು ಮುಚ್ಚಿಸಬಹುದು, ಆದ್ರೆ ಭಗವಂತನ ಕಣ್ಣು ಮುಚ್ಚಿಸಲು ಸಾಧ್ಯವೇ? ಸೃಷ್ಟಿ ಇರುವುದು ಎಷ್ಟು ಸತ್ಯವೋ ಸೃಷ್ಟಿಕರ್ತ ಇರುವುದು ಅಷ್ಟೇ ಸತ್ಯ. ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ವಿದ್ಯೆಯನ್ನ ಕೊಡಿ. ನಾನು ಇಷ್ಟೆಲ್ಲ ಇಲ್ಲಿ ಬಂದು ಮಾತನಾಡಲು ಕಾರಣ, ನನಗೆ ದೇವಿ ಹಿಂಗಾರ ಪ್ರಸಾದ ನೀಡುವ ಮೂಲಕ ಅನುಮತಿಯನ್ನ ನೀಡಿದ್ದಾಳೆ ಎಂದು ವಿನಯ್ ಗುರೂಜಿ ಹೇಳಿದ್ದಾರೆ. ನಾವು ಮೊನ್ನೆ ಇಲ್ಲಿ ಸುಮಾರು ಜೋರು ಉಂಟಲ್ಲ, ಎಂತದು ನಾಗಮಂಡಲ 1.5-2 ಕೋಟಿ ಖರ್ಚು ಮಾಡುದು. ರೋಡ್ ಮಾಡಬಾರ್ದಂತ ಜನರಿಗೆ, ಅಷ್ಟು ಹಿಂಗಾರ ತಂದು ಬೇಜಾರಾದ್ರೂ ತೊಂದರೆ ಇಲ್ಲ. ನಾಗಮಂಡಲದವರು ನಾಗಪಾತ್ರಿ ಅವರಿಗೆ ಕೀಳ್ಬೇಡಿ ಮನುಷ್ಯರದ್ದನ್ನು, ಕಣ್ಣೀರನ್ನು. ಆ ದೇವರುಗಳು ಹಿಂಗಾರ ಈಗ ಹೊಡ್ಕೊಳ್ಳೋದು, ಅದನ್ನು ಬೆಳಿಲಿಕ್ಕೆ 6 ತಿಂಗಳು ಬೇಕಾ ರೈತರಿಗೆ? ಸ್ವಯಂ ಅಂತ ಅದನ್ನು ನೋಡ್ಲಿಕ್ಕೆ ಒಂದು ಗುಂಪು, ಆ ಪಾತ್ರೆಗೆ ಇಷ್ಟಿಷ್ಟು ಚಿನ್ನ ಹಾಕ್ಬೇಕಂತ. ಯಾವ ಸುಬ್ರಹ್ಮಣ್ಯ ಬಂದು ಹೇಳಿದ್ದಾನೆ ಹಾಗೆ? ಉಂಟಲ್ಲ ಅದು ಭೂತಕೋಲ ಅಂತ ಇನ್ನೊಂದು, ನಾವು ಕೇಳಿದ್ವಿ. ಬ್ರಾಹ್ಮಣ ಮನೆಯಲ್ಲಿ ಪಂಚುರುಳಿಗೆ ಇಡ್ಲಿ ಸಾಂಬಾರೆಲ್ಲ ಆಗ್ತದೆ, ಅದು ಶೆಟ್ರು ಮನೆಗೆ ಹೋದ ತಕ್ಷಣ ಕೋರಿ. ಅದೇ ಪಂಚುರುಳಿ ಸಡನ್ ಅನ್ಯನ್ ಅಂತ ಚೇಂಜ್ ಆಗಿತ್ತು. ದೇವರಿರುವುದು ನಮ್ಮಲ್ಲಿ ಶ್ರದ್ಧೆ ತರಿಸ್ಲಿಕ್ಕೆ, ಅಂಧವಿಶ್ವಾಸಗಳಿಗಲ್ಲ. ಆಚರಣೆಗೆ ನಮ್ದು ನಮಸ್ಕಾರ ಹಿಂದಿಂದ ನಡೆಸ್ಕೊಂಡ್ ಬಂದಿದೆ. ಯಕ್ಷಗಾನ ಅದೆಲ್ಲ ಹಿಂದಿನ ಕಲೆ, ಆದ್ರೆ ಅದನ್ನೆಲ್ಲ ಹಿಡ್ಕೊಂಡು ವ್ಯಾಪಾರ ಮಾಡಿದ್ರೆ ಸರಿ ಇರಲ್ಲ. ಪರಮಾತ್ಮ ಹಾಕಿ ತುಪ್ತಾನೆ. ಯಾರ ಕಣ್ಣಾರು ಕಣ್ಣು ಮುಚ್ಚಿಸ್ಬೋದು, ಭಗವಂತನಿಗೆ ಕಣ್ಣು ಮುಚ್ಚಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಸೃಷ್ಟಿ ಇರುವುದು ಎಷ್ಟು ಸತ್ಯವೋ ಸೃಷ್ಟಿಗರ್ತ ಇರುವುದು ಅಷ್ಟೇ ಸತ್ಯ. ಎಚ್ಚರ ಇರಲಿ. ಎಸ್, ಖಂಡಿತವಾಗ್ಲೂ ಈ ಒಂದು ದೃಶ್ಯವನ್ನ ನಾವು ನೋಡ್ತಾ ಇರುವಂತದ್ದು ಕರಾವಳಿಗರ ನಂಬಿಕೆ, ಧಾರ್ಮಿಕ ಭಾವನೆಗಳಿಗೆ, ನಂಬಿಕೆಗಳಿಗೆ ಒಂದು ರೀತಿಯ ಕೊಡಲಿ ಪೆಟ್ಟು ಬಿದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಈ ನಾಗಾರಾಧನೆ ಇರಬಹುದು, ಭೂತಾರಾಧನೆ ಇರಬಹುದು, ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ, ಪರಂಪರೆಯನ್ನ ಹೊಂದಿದೆ. ಇಂತಹ ಒಂದು ಪರಂಪರೆಗೆ, ಧಾರ್ಮಿಕ ಭಾವನೆಗಳಿಗೆ ನಮ್ಮ
ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಅವರು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು. ಏನಂತ ಹೇಳಿದ್ರೆ, ನಾಗಮಂಡಲಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡ್ತಾರೆ, ಆದ್ರೆ ಅದೇ ಬದಲು ಅದೇ ಹಣವನ್ನ ರಸ್ತೆ ನಿರ್ಮಿಸಬಹುದು ಅನ್ನುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ, ಸೊ ನಾಗಮಂಡಲ ಮಾಡುವ ಬದಲು ಜನರಿಗೆ ರಸ್ತೆ ಮಾಡಬಾರ್ದ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅವ್ರು ಹಾಕ್ತಾ ಇದ್ದಾರೆ. ಅಲ್ಲದೆ ಹಿಂಗಾರವನ್ನ ಮೈ ಮೇಲೆ ಹೊಡೆದುಕೊಳ್ಳುವ, ಮುಖಕ್ಕೆ ಒಜ್ಜಿಕೊಳ್ಳುವಂತಹ ನಾಗಪಾತ್ರಿಗಳಿಗೆ ಅಡಿಕೆ ಬೆಳೆಯನ್ನು ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಕಷ್ಟದಿಂದ ಬೆಳೀತಾರೆ ಅನ್ನೋದು ಗೊತ್ತಿದ್ಯಾ? ಮತ್ತೆ ಯಕ್ಷಗಾನದ ಹೆಸರಲ್ಲಿ ಹಣ ಮಾಡೋದು ಕೂಡ ಸರಿಯಲ್ಲ ಅನ್ನುವಂಥದ್ದು ಹೇಳಿಕೆಯನ್ನು ಅವರು ಕೂಡ ಕೊಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಸಾಕಷ್ಟು ಒಂದು ವಿವಾದಾತ್ಮಕಗಳಿಗೆ ಈ ಮಾತುಗಳು ಹೇಳಿಕೆ ಆಗಿರುವಂಥದ್ದು, ಟೀಕೆಗೆ ಗುರಿಯಾಗಿರುವಂಥದ್ದು ಇವರ ಮಾತುಗಳು. ಮತ್ತೊಂದು ವಿಚಾರವನ್ನು ಅವ್ರು ಪ್ರಶ್ನೆ ಮಾಡ್ತಾರೆ, ಏನಪ್ಪಾ ಅಂತ ಹೇಳಿದ್ರೆ, ಪಂಜುರ್ಲಿ ದೈವಕ್ಕೆ ಬ್ರಾಹ್ಮಣರ ಮನೆಯಲ್ಲಿ ಇಡ್ಲಿ ಸಾಂಬಾರ್, ಅದೇ ಶೆಟ್ಟರ ಮನೆಯಲ್ಲಿ ಕೋಳಿ, ಅದು ಹೇಗೆ ಸಡನ್ ಆಗಿ ಬದಲಾವಣೆ, ದೈವ ಎಂತ ಆನಿ ಅನ್ನ ಅಂತ ಉದ್ದಟತನದ ಪ್ರಶ್ನೆಯನ್ನ ಮಾಡ್ಕೊಂಡಿರುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ, ದೇವರು ನಮ್ಮಲ್ಲಿ ಇರುವುದು ಶ್ರದ್ಧೆ ತರುವುದಕ್ಕೆ ಹೊರತು ಅಂಧವಿಶ್ವಾಸಕ್ಕಲ್ಲ. ಆಚರಣೆಗೆ ನನ್ನ ನಮಸ್ಕಾರ, ಯಕ್ಷಗಾನ ಆರಾಧನೆಗಳು ಹಿಂದಿನಿಂದಲೂ ನಡೆದುಕೊಂಡು ಬರ್ತಾ ಇದೆ, ಆದ್ರೆ ವ್ಯಾಪಾರ ಆಗ್ಬಾರ್ದು. ಯಾರ ಕಣ್ಣನ್ನು ಮುಚ್ಚಿಸಬಹುದು, ಆದ್ರೆ ಭಗವಂತನ ಕಣ್ಣು ಮುಚ್ಚಿಸೋಕೆ ಸಾಧ್ಯವೇ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇನ್ನು ಸೃಷ್ಟಿ ಇರುವುದು ಎಷ್ಟು ಸತ್ಯವೋ ಸೃಷ್ಟಿಕರ್ತ ಇರುವುದು ಅಷ್ಟೇ ಸತ್ಯ. ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ವಿಧಿಯನ್ನ ಕೊಡಿ. ನಾನು ಇಷ್ಟೆಲ್ಲ ಹೇಳಿ ಬಂದು ಮಾತನಾಡಲು ಕಾರಣ, ನನಗೆ ದೇವಿ ಹಿಂಗಾರ ಪ್ರಸಾದ ನೀಡುವ ಮೂಲಕ ಅನುಮತಿಯನ್ನ ನೀಡಿದ್ದಾಳೆ ಅನ್ನುವಂತಹ ಮಾತನ್ನ ವಿನಯ್ ಗುರೂಜಿ ಹೇಳ್ತಾರೆ. ಸೊ ಇತ್ತೀಚೆಗೆ ರಾಜಕಾರಣಿಗಳ ಪಾಲಿಗೆ ಒಂದು ರೀತಿಯಲ್ಲಿ ಅವರು ತುಂಬಾನೇ ಅವರು ನಂಬುವಂತಹ ವ್ಯಕ್ತಿಯಾಗಿ ಅವರು ಇವತ್ತು ಬೆಳೆದಿರುವಂತದ್ದು. ಇದೊಂದು ಕಡೆ ಏನಂತ ಹೇಳಿ, ತುಂಬಾ ಮಂದಿ ಅವರನ್ನ ನಂಬ್ತಾರೆ, ತುಂಬಾ ಮಂದಿ ಅವರನ್ನ ಫಾಲೋ ಮಾಡ್ತಾರೆ. ಎಸ್, ಬನ್ನಿ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಾಗಪಾತ್ರಿ ಕಕ್ಕುಂಜೆ ವಾಸುದೇವ ಆಚಾರ್ಯ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಇವಾಗೇನು ಅಂತ ಹೇಳಿದ್ರೆ, ವಿನಯ್ ಗುರೂಜಿ ಅವರ ಒಂದು ಹೇಳಿಕೆ, ಅಂದ್ರೆ ಗೌರಿಗದ್ದೆ ಆಶ್ರಮದ ಶ್ರೀ ವಿನಯ್ ಗುರೂಜಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತದ್ದು, ನಾಗಪಾತ್ರಿಗಳಿಗೆ ಆಗಿರ್ಬೋದು, ನಾಗಾರಾಧನೆಗೆ ಇರ್ಬೋದು, ಹಾಗೇನೆ ಭೂತಾರಾಧನೆಯ ಬಗ್ಗೆ ಕೂಡ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ತುಂಬಾ ವಿವಾದಾತ್ಮಕ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಏನ್ ಹೇಳ್ತೀರಾ ಸರ್ ಒಂದು ಈ ವಿಚಾರದ ಬಗ್ಗೆ? ಮೂಲ ನಂಬಿಕೆ ಒಂದು, ಮೂಢನಂಬಿಕೆ ಒಂದು, ನಂಬಿಕೊಂಡು ಬಂದಂತಹ ನಂಬಿಕೆ ಒಂದು. ತುಳುನಾಡಿನಲ್ಲಿ ವಿಶೇಷವಾಗಿ ಕರಾವಳಿ ಪ್ರದೇಶದಲ್ಲಿ ಇರತಕ್ಕಂತಹ ಧಾರ್ಮಿಕ ವೈಶಿಷ್ಟ್ಯಗಳೇ ಬೇರೆ. ಎಷ್ಟೋ ಪುರಾತನವಾಗಿ ತಲೆಮಾರಿನಿಂದ ನಂಬಿಕೊಂಡು ಬಂದಂತಹ ದೈವ ದೇವರುಗಳು. ಹಾಗಾಗಿ ಪೂರ್ವದಿಂದಲೂ ಕೂಡ ಹಿರಿಯರು ನಡೆಸಿಕೊಂಡು ಬಂದಂತಹ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಇವತ್ತು ಕೂಡ ಅದನ್ನು ಆರಾಧಿಸಿಕೊಂಡು ಬರ್ತಾರೆ. ದೈವ ದೇವರು ಎನ್ನುವಂಥದ್ದು ಒಂದು ಮನೆತನಕ್ಕೆ ದೈವ ದೇವರು ಹಾಗೆ ನಾಗ ಎನ್ನುವಂಥದ್ದು ನಮ್ಮ ತುಳುನಾಡಿನ ಈ ಪರಶುರಾಮ ಸೃಷ್ಟಿಯ ಕರಾವಳಿಯಾದ್ಯಂತ ವಿಶೇಷ ಆರಾಧನೆಯನ್ನು ಮಾಡಿಕೊಂಡು ಬಂದಂಥದ್ದು. ಹೌದು, ಇದು ಭಕ್ತರ ಇಷ್ಟಾರ್ಥಕ್ಕಾಗಿ ಭಕ್ತರು ಇಷ್ಟಪಟ್ಟು ನಂಬಿ ಆರಾಧಿಸುವಂತದ್ದು. ಇದರಲ್ಲಿ ನಂಬುವಂತದ್ದು ಹಿರಿಯರು ಮಾಡಿಕೊಂಡು ಬಂದ ಕಾರಣ ಇವತ್ತಿಗೂ ಕೂಡ ಆ ನಂಬಿಕೆಯ ನಿಟ್ಟಿನಲ್ಲಿ ಈ ಆರಾಧನೆಯನ್ನು ಮಾಡಿಕೊಂಡು ಬರ್ತಾ ಇದೆ. ಭಗವಂತನಿಗೆ ವಿಶೇಷವಾಗಿ ಪ್ರೀತಿ ಹಾಗೂ ಪ್ರೀತಿಯಿಂದ ದೇವರನ್ನು ಆರಾಧಿಸಿಕೊಂಡು ಬಂದಂತದ್ದು. ಪರಶುರಾಮ ಸೃಷ್ಟಿಯಲ್ಲಿ ದೈವ ದೇವರ ಆರಾಧನೆ ಒಂದು ಮನೆತನದಲ್ಲಿ, ಒಂದು ಕುಟುಂಬದ ಒಂದು ವಿಶೇಷವಾದಂತ ಒಂದು ಯಜಮಾನ ಇದ್ದ ಹಾಗೆ. ಹಾಗಾಗಿ ಆ ನಂಬಿಕೆಯಲ್ಲಿ ಈ ದೈವ ದೇವರುಗಳನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಆರೋಗ್ಯ, ಮಾನಸಿಕ ನೆಮ್ಮದಿ, ದಾಂಪತ್ಯ ಜೀವನ, ಸಂತಾನ ಮಾತ್ರವಲ್ಲದೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೆಮ್ಮದಿಯನ್ನು ಕೊಡತಕ್ಕಂಥದ್ದು, ರಕ್ಷಣೆಯನ್ನು ಕೊಡತಕ್ಕಂಥದ್ದು ತುಳುನಾಡಿನಲ್ಲಿ ದೈವ ದೇವರುಗಳ ಅನುಗ್ರಹದಿಂದ. ಸರಿ. ಹಾಗಾಗಿ ಈ ಹಿಂದೆ ಹಿರಿಯರು ಏನು ಮಾಡ್ಕೊಂಡು ಬಂದಿದ್ದಾರೋ ಆ ಆರಾಧನೆಯನ್ನು ಈ ತಲೆಮಾರು, ಇವತ್ತಿನ ನಮ್ಮ ಜನರೇಷನ್ ಮುಂದುವರಿಸ್ತಾ ಬರ್ತಾ ಇದೆ. ಹೌದು, ಇದು ಅವರವರ ನಂಬಿಕೆಗಳ ಅನುಸಾರವಾಗಿ ಇದೆ. ಕರಾವಳಿ ತುಳುನಾಡಿನಲ್ಲಿ ವಿಶೇಷವಾಗಿ ದೈವಾರಾಧನೆ, ದೇವತಾರಾಧನೆ, ನಾಗಾರಾಧನೆ ಇತ್ಯಾದಿ ಎಲ್ಲವೂ ಕೂಡ ಇತಿಹಾಸದಲ್ಲಿ ಹಿಂದಿನ ಇತಿಹಾಸವೇ ಉಂಟು ಅದಕ್ಕೆ. ಹಾಗಾಗಿ ಮಾಡ್ಕೊಂಡು ಬರುವಂತದ್ದು ಅವರವರ ಭಕ್ತಿಗನುಸಾರವಾಗಿ ಮಾಡಿಕೊಂಡು ಬರುವಂತ ಆರಾಧನೆ. ನಂಬಿದವರಿಗೆ ನಂಬಿದವರಿಗೆ ಅದರಲ್ಲಿ ಬೇಕಾಗಿರತಕ್ಕಂತ ಉತ್ತಮ ಅನುಗ್ರಹ ಸಿಗ್ತದೆ. ಮೂಲ ನಂಬಿಕೆ ಒಂದು, ನಂಬಿಕೊಂಡು ಬಂದಂತಹ ನಂಬಿಕೆ ಒಂದು, ಮೂಢನಂಬಿಕೆ ಒಂದು. ನಂಬದೇ ಇರುವವರಿಗೆ ನಂಬಿಸುವಂತ ಪರಿಸ್ಥಿತಿ ಏನಿಲ್ಲ. ನಮ್ಗೆಲ್ಲ ಹಿರಿಯರು ನಂಬಿಸಿದ್ದಾರೆ. ಹಾಗಾಗಿ ಕರಾವಳಿಯಲ್ಲಿ, ನಮ್ಮ ತುಳುನಾಡಿನಲ್ಲಿ, ಕರಾವಳಿ ಪ್ರದೇಶದಲ್ಲಿ ವಿಶೇಷವಾಗಿ ಇಲ್ಲಿಯ ಒಂದು ಆರಾಧನೆಯ ವೈಶಿಷ್ಟ್ಯವೇ ಬೇರೆ. ಹಾಗಾಗಿ ಅವರವರ ಯೋಚನೆಗೆ ಬಿಟ್ಟಂತದ್ದು.
ಇವರೇ ವಾಸುದೇವಾಚಾರ್ಯರೇ, ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವರೇನು ಮೈ ಮೇಲೆ ಹಿಂಗಾರವನ್ನ ಹೊಡೆದುಕೊಳ್ತಾರೆ, ಮುಖಕ್ಕೆ ಒಜ್ಜಿಕೊಳ್ತಾರೆ ನಾಗಪಾತ್ರಿಗಳಿಗೆ, ಅವ್ರಿಗೇನು ಗೊತ್ತಿದೆ ಅದನ್ನು ಬೆಳೆಯೋಕೆ ಎಷ್ಟು ಕಷ್ಟ ಇದೆ, ಅವರಿಗೆ ಅರಿವು ಉಂಟಾ ಅನ್ನುವಂತ ಮಾತನ್ನ ಪ್ರಶ್ನೆ ಮಾಡ್ತಾರೆ. ಈಗ ಈ ಒಂದು ಹೇಳಿಕೆ ಯಾವ ರೀತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಇವಾಗ ನಾಗಪಾತ್ರಿಗಳ ಜೊತೆಗೆ ಅದನ್ನು ನಂಬ್ಕೊಂಡು ಬಂದಿರುವಂತಹ ಧಾರ್ಮಿಕ ಏನು ವ್ಯಕ್ತಿಗಳು ಏನಿದ್ದಾರೆ, ಸೊ ಅದನ್ನ ಪಾಲಿಸ್ಕೊಂಡು ಯಾರು ಬರ್ತಾ ಇದ್ದಾರೆ, ಅವರ ಎಲ್ಲ ನಂಬಿಕೆಗಳಿಗೆ ಪೆಟ್ಟು ಬಿದ್ದಂತಾಯ್ತಲ್ವಾ ಈಗ ಅವ್ರ ಈ ಮಾತುಗಳು? ಅದು ಡೈರೆಕ್ಟ್ ಆಗಿ ಸಂವಿಧಾನಕ್ಕೆ ಬಿಟ್ಟಂತದ್ದು. ದೇವರಿಗೆ ರಥೋತ್ಸವ, ದೈವ ದೇವರಿಗೆ ನೇಮೋತ್ಸವ, ಅದೇ ರೀತಿಯಾಗಿ ನಾಗದೇವರಿಗೆ ನಾಗ ನರ್ತನೋತ್ಸವ ಅಂತೇಳಿ. ಹಾಗಾಗಿ ಹಿಂದಿನ ಸಂಪ್ರದಾಯದಲ್ಲಿಯೂ ಕೂಡ ಬಂದಂತದ್ದು. ಇದು ಹೊಸದಾಗಿ ಏನಲ್ಲ, ವಿಶೇಷವಾಗಿ ಪೂರ್ವದಿಂದಲೂ ಕೂಡ ಇದ್ದಂತಹ ನಂಬಿಕೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಪೆಟ್ಟು ಬೀಳುವಂತದ್ದು ಏನಿಲ್ಲ, ನಂಬುವವರು ನಂಬಿಯೇ ನಂಬ್ತಾರೆ. ಹೌದು, ನೀವು ನಂಬಿ ಅಂತ ಹೇಳುವಂತದ್ದು ಏನಿಲ್ಲ. ನಮ್ಮ ಕರಾವಳಿ ತುಳುನಾಡು ಸಾಮಾನ್ಯವಾಗಿ ಎಲ್ಲ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರಾಗಿದ್ದರಿಂದ ಎಲ್ಲ ಮನೆತನಗೂ ಕೂಡ ಅವರವರಿಗೆ ಆದಂತಹ ಒಂದು ದೈವ ದೇವರುಗಳಿದ್ದಾರೆ. ಹಾಗಾಗಿ ದೇವರ ಮೂಲಕವಾಗಿ ಒಂದು ದೈವ ದರ್ಶನ ಮಾಡುವಂತದ್ದು, ನಾಗ ದರ್ಶನ ಮಾಡುವಂತದ್ದು ಇತ್ಯಾದಿ ಎಲ್ಲ ಹಿಂದಿನಿಂದಲೂ ಕೂಡ ಬಂದಂತ ಒಂದು ಪ್ರತೀತಿ. ಹೌದು, ಇದು ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ ಹೇಳಿ ನಂಬಿಕೊಂಡು ಬಂದವರಿಗೆ ಮಾತ್ರ ಅರ್ಥ ಆಗಬಹುದು. ಹಾಗಾಗಿ ಇದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ನಂಬಿಕೆಯ ಮೇಲೆ ನಿಂತಿದೆ. ಇವತ್ತು ಇದ್ರ ಬಗ್ಗೆ ಯಾರು ಏನು ಹೇಳಿದ್ರು ಕೂಡ ಜನ ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆ ಕೇಳಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರು ನಮ್ಮ ತುಳುನಾಡಿನವರು. ಒಂದು ದೇವರ ಮುಖೇನವಾಗಿ ನಡೆಯಲ್ಲಿ ನಾಗದೇವರಾಗ್ಲಿ ದೈವ ದೇವರಾಗ್ಲಿ ಒಂದು ಒಳ್ಳೆಯ ಅನುಗ್ರಹ ವಾಕ್ಯವನ್ನು ಕೊಟ್ಟಲ್ಲಿ ಕಾಯ ಮನಸ ವಾಚ ಭಕ್ತಿಯಿಂದ ಅದನ್ನು ಆ ನುಡಿಯನ್ನು ಸ್ವೀಕರಿಸಿಕೊಂಡು ಆ ಭಕ್ತ, ಆ ಯಜಮಾನ ಏನ್ ಸ್ವೀಕರಿಸ್ತಾನೆ ಅದು ಸತ್ಯ ಎಂಬುದು ಪ್ರತೀತಿ. ಓಕೆ, ವಾಸುದೇವಾಚಾರ್ಯರೇ, ಏನು ಅಂತ ಹೇಳಿದ್ರೆ ಅವರು ಅಷ್ಟಕ್ಕೆ ಬಿಟ್ಟಿರೋದಿಲ್ಲ, ಮಾತುಗಳನ್ನ ಮುಂದುವರಿಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಾಗಪಾತಿಗಳು ಮೈ ಮೇಲೆ ಒಂದಷ್ಟು ಬಂಗಾರವನ್ನ ಹಾಕ್ತಾರೆ, ಯಾಕೆ ಈ ರೀತಿಯ ಇದನ್ನ ಹಾಕ್ಬೇಕು, ನಾಗ ಬಂದು ಹೇಳಿದ್ನ ಅಥವಾ ಬೇರೆ ಯಾರಾದ್ರೂ ಬಂದು ಹೇಳಿದ್ರ ಅನ್ನುವಂಥದ್ದು ಹೇಳ್ತಾರೆ. ಇದು ಯಾಕೆ ಅಂತೇಳಿ, ಯಾಕೆ ಇಷ್ಟೆಲ್ಲ ವರ್ಣನೆಯನ್ನು ಕೊಡ್ತಾ ಹೋಗ್ಬೇಕು, ಅವರು ಏನ್ ಅಗತ್ಯತೆ ಇದೆ? ಯಾಕಂತ ಹೇಳಿದ್ರೆ ಅವರವರ ನಂಬಿಕೆ, ಅವರವರ ಇದಕ್ಕೆ ನಾಗಾಭರಣವನ್ನು ರಚಿಸುವಂತ, ನಾಗಾಭರಣವನ್ನು ಧರಿಸುವಂತದ್ದು ಆಯಾ ಒಂದು ನಾಗಪಾತ್ರಿಗೆ ಸಂಬಂಧಪಟ್ಟಂತ ವಿಷಯ. ಇಂಥದ್ದೇ ಬಂಗಾರವನ್ನು ಹಾಕು ಅಥವಾ ಹಾಕಬೇಡ ಅಂತ ಹೇಳಿ ಯಾರು ಹೇಳುದಿಲ್ಲ. ಒಂದು ಅಲಂಕಾರ ಪೂರಿತವಾಗಿರ್ತಕ್ಕಂಥದ್ದು ಯಾವುದೇ ಆಗಲಿ, ದೈವಾರಾಧನೆ ಆಗಲಿ, ದೇವಾರಾಧನೆ ಆಗಲಿ, ದೇವತಾರಾಧನೆ ಆಗಲಿ, ನಾಗಾರಾಧನೆ ಆಗಲಿ, ಎಲ್ಲದಕ್ಕೂ ಕೂಡ ಅವರಿಗೆ ಅವರದೇ ಆದಂತ ಒಂದು ನೆಲೆಗಟ್ಟಲ್ಲಿ ಆ ಒಂದು ಆಭರಣವನ್ನು ಧರಿಸುವಂತ ಸ್ವಾತಂತ್ರ್ಯತೆ ಇದೆ. ಒಂದು ದೇವರು ದೇವರಾಗಿಯೇ ಇದ್ರೆ, ದೇವರು ಚಂದ ಕಾಣಿಸಿದ್ರೆ ಇನ್ನಷ್ಟು ಭಕ್ತಿ ಬರ್ತದೆ. ಹಾಗಾಗಿ ಇಷ್ಟೇ ಧರಿಸಬೇಕು, ಇಷ್ಟೇ ಧರಿಸಬಾರದು ಎನ್ನುವಂಥದ್ದು ಏನಿಲ್ಲ. ಅದು ಅವರವರ ಇಷ್ಟ, ಅವರವರ ಕಣ್ಣಿಗೆ, ಅವರವರ ದೃಷ್ಟಿಗೆ ಹೇಗೆ ಕಾಣಿಸ್ತದೆ ಹಾಗೆಂತೇಳಿ ದೇವರಿಗೆ ಏನು ಬೇಡ, ಹಾಕಿದ್ದಲ್ಲಿಯೂ ಏನು ತಪ್ಪಿಲ್ಲ ಅದರಲ್ಲಿ. ಓಕೆ, ಅಲ್ಲ ಸರ್, ಇವಾಗ ಏನಂತ ಹೇಳಿದ್ರೆ, ಇವಾಗ ವಿನಯ್ ಗುರೂಜಿ ಅವರಿಗೆ ಅವರ ಒಂದು ನಂಬಿಕೆ, ಒಂದು ಏನು ಅಡ್ಡಗೊಡ್ಡೆಯ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತಾರೆ ಅವರು. ಸೊ ಏನ್ ಹೇಳ್ತೀರಾ ಈ ಒಂದು ಹೇಳಿಕೆಯ ಬಗ್ಗೆ, ಏನ್ ಹೇಳ್ತೀರಾ ಅವರಿಗೆ ಅಂತ ಹೇಳಿ? ನೋಡಿ, ನಮ್ಮ ಕರಾವಳಿಯ ತುಳುನಾಡಿನ ತುಳುನಾಡು ಮಾತ್ರ ಅಲ್ಲ, ನಮ್ಮ ಕರಾವಳಿ ಪ್ರದೇಶದ ತುಳುನಾಡಿನ ಎಲ್ಲ ನಮ್ಮ ಅವಿಭಾಜ್ಯತ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಎಲ್ಲ ಭಕ್ತರಿಗೂ ಕೂಡ ಅವರಿಗೆ ಅವರದೇ ಆದಂತ ಒಂದು ನಂಬಿಕೆ ಇದೆ. ಇದರಲ್ಲಿ ಜಾತಿ ಮತ ಭೇದ ಇಲ್ಲ, ಎಲ್ರಿಗೂ ಕೂಡ ದೈವ ದೇವರು ಇತ್ಯಾದಿ ಕೂಡ ಇದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಈ ದೈವ ದೇವರ ಆಚರಣೆ ಮಾಡುವವರಿಗೆ ಅವರದ್ದೇ ಆದಂತ ಒಂದು ನಂಬಿಕೆ ಇದ್ದ ಕಾರಣ ಏನು ಹೇಳಬೇಕು ಅಂತ ಇಲ್ಲ. ಇಲ್ಲಿ ಆರಾಧನೆಯ ಒಂದು ವೈಶಿಷ್ಟ್ಯತೆ ಬೇರೆ. ಉದಾಹರಣೆಗೆ ದೈವದ ನೇಮೋತ್ಸವ ಎನ್ನುವಂಥದ್ದು, ಆ ಭಂಡಾರವನ್ನು ಹಿಡಿದು ಒಂದು ಸಿರಿ ಸೇವೆ ಅಥವಾ ಕೋಲ ನೇಮೋತ್ಸವ ಆಗಬೇಕಿದ್ರೆ ಆ ದೈವ ದೇವರುಗಳನ್ನು ಭಂಡಾರವನ್ನು ಹಿಡ್ಕೊಂಡು ಬಂದು ಚಪ್ಪರಕ್ಕೆ ಬಂದು ಭಂಡಾರದ ಬಲಿಯಾಗಿ ನಂತರ ಎಣ್ಣೆ ಕೊಟ್ಟು ಅದಕ್ಕೆ ಬೇಕಾಗಿರತಕ್ಕಂತ ವಿಧಿವಿಧಾನದೊಂದಿಗೆ ಆ ನರ್ತನ ಸೇವೆ ನಡೀತದೆ. ಆಗ ದೈವ ದೇವರು ಹಿಂದಿನಿಂದಲೂ ಕೂಡ ಆಭರಣಧಾರಿ ಆಗಿದ್ರು. ಅದೇ ರೀತಿಯಾಗಿ ದೇವರು ಕೂಡ ಹಾಗೆ. ದೇವರಿಗೆ ರಥೋತ್ಸವ ಆಗುವಾಗ ದೇವರನ್ನು ತಲೆಯನ್ನು ಹೊತ್ತುಕೊಂಡು ಅದು ಕೂಡ ಒಂದು ದರ್ಶನ ಸ್ವರೂಪದಲ್ಲಿ ದೇವರಿಗೆ ಸಂತುಷ್ಟಿಗೊಳಿಸುವಂತದ್ದು. ಖಂಡಿತ. ಅದೇ ರೀತಿಯಾಗಿ ನಾಗಾರಾಧನೆಯು ಕೂಡ ಹಾಗೆ.
ಆಭರಣ ಇದ್ದವರು ಹಾಕೊಳ್ತಾರೆ, ಆಭರಣ ಇಲ್ಲದೆ ಇದ್ದವರು ಆಭರಣ ಹಾಕುವುದುಂಟು ಭಕ್ತರು. ಓಕೆ, ಖಂಡಿತವಾದ ಹರಕೆ ರೂಪದಲ್ಲಿ ಭಕ್ತರು ಹಾಕಿ ಸಲ್ಲಿಸ್ತಾರೆ ಅಂತ ಹೇಳ್ಕೊಂಡು. ದೈವ ದೇವರನ್ನಾಗ್ಲಿ ನಾಗದೇವರನ್ನಾಗ್ಲಿ ಓಕೆ, ಒಳ್ಳೇದಾಗಿ ಕಾಣಬೇಕು, ದೇವರು ಸಂತುಷ್ಟಿಯಲ್ಲಿ ಇರಬೇಕು ಅಂತ ಹೇಳಿ ಎಲ್ಲ ಅಲಂಕಾರವನ್ನು ಮಾಡಿಸುವುದುಂಟು. ಖಂಡಿತವಾಗ್ಲು. ಹಾಗಾಗಿ ಅವರವರ ನಂಬಿಕೆಗೆ ಇದು ಒಳಪಡ್ತದೆ ಹೊರತಾಗಿ ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವಂಥದ್ದು ಎಸ್ ದೈವದೇವರು ನಂಬಿದವರಿಗೆ, ನಾಗದೇವರು ನಂಬಿದವರಿಗೆ ಎಲ್ರಿಗೂ ಕೂಡ ಗೊತ್ತಿರ್ತದೆ. ಎಸ್ ಖಂಡಿತ. ಇಂದಿನಿಂದಲೂ ಕೂಡ ದೈವದೇವರ ಆಭರಣ, ನಾಗದೇವರ ಆಭರಣ ಎನ್ನುವಂಥದ್ದು ಇದೆ. ಹಾಗಾಗಿ ಇವತ್ತು ಹೊಸದಾಗಿ ಬಂದಂತದ್ದು ಏನಿಲ್ಲ. ಓಕೆ, ಸೊ ಹಿಂದೆ ನಾವು ಬಡತನದ ರೇಖೆಯಲ್ಲಿತ್ತು. ಓಕೆ ಓಕೆ, ಸೊ ಇವಾಗ ಇವತ್ತು ದೇವರು ಕೂಡ ಭಕ್ತ 10 ರೂಪಾಯಿ ಬರುವಲ್ಲಿ ಒಂದು 5 ರೂಪಾಯಿಯನ್ನು ಭಕ್ತನಾಗಿ ದೇವರಿಗೆ ಹಾಕ್ತಾನೆ. ಭಕ್ತನ ಹತ್ರ ಏನ್ ಕೇಳಬೇಕು ಅಂತ ಇಲ್ಲ, ಹೌದು, ದೇವರೇನು ಕೇಳುವುದಿಲ್ಲ. ಹಾಗೆ ಅವರವರ ನಂಬಿಕೆಗೆ ಇದು ಬಿಡ್ಬೋದು ಹೊರತಾಗಿ ಇದರಲ್ಲಿ ವಾದ ಪ್ರತಿವಾದ ಏನು ಮಾಡ್ಲಿಕ್ಕಿಲ್ಲ. ಓಕೆ ಓಕೆ, ಸರಿ, ಖಂಡಿತವಾಗ್ಲು ಇವರೇ. ಅಂತೂ ತುಳುನಾಡಿನವರು ಇದನ್ನು ಯಾವುದನ್ನು ನಂಬುದಿಲ್ಲ. ಯಾಕೆ ಕೇಳಿದ್ರೆ ಅವರವರ ಮನೆಯಲ್ಲಿ ದೈವದೇವರು ನಾಗದೇವರು ಇದ್ದ ಕಾರಣ ನಂಬಿಕೆ ಅನ್ನೋದು ಹಿಂದಿನ ಕೂಡ ಬೆಳ್ಕೊಂಡು ಬಂದಿದೆ, ಅವರಿಗಾಗಿ ಬಂದಂತದ್ದು. ಹಾಗಾಗಿ ನಂಬಿಸುವಂತ ಪ್ರಶ್ನೆನೇ ಇಲ್ಲ ಇದ್ರೆ. ಖಂಡಿತವಾಗ್ಲು ವಾಸ್ತವ. ಈಗ ನಾಗದರ್ಶನೆಗೆ ನಮ್ಮನ್ನು ಕರೆದಾಗಷ್ಟೇ ನಾವು ಹೋಗ್ಬೋದು ಹೊರತಾಗಿ ನಾವಾಗಿ ನಾಗದರ್ಶನೆ ಮಾಡ್ತೇವೆ ಅಂತ ಹೇಳುವಂತದ್ದು ಏನಿಲ್ಲ. ಎಸ್, ಖಂಡಿತವಾಗ್ಲು ಅವರೊಂದು ಹರಕೆ ಇರ್ತದೆ, ಇಂಥದ್ದೊಂದು ಕೆಲಸ ಆದಲ್ಲಿ ನಾಗದೇವರಿಗೆ ಆಶ್ಲೇಷ ಬಲಿ ಮಾಡಿ ನಾಗದರ್ಶನ ಮಾಡ್ತೇವೆ, ಇಂಥದ್ದು ಕೆಲಸ ಆದ್ರೆ ದೈವದೇವರಿಗೆ ಒಂದು ನೇಮೋತ್ಸವವನ್ನು ನಾವು ಕೊಡ್ತೇವೆ, ಇಂಥದ್ದೊಂದು ಕೆಲಸ ಆದ್ರೆ ನಮ್ಮ ಅಮ್ಮನವರು, ಈಗ ಇಲ್ಲಿ ನಾಗದೇವರು ದೈವದೇವರು ಮಾತ್ರ ಅಲ್ಲ, ಕೆಲವರು ದೇವಿ ಆರಾಧನೆಯನ್ನು ಮಾಡ್ತಾರೆ, ದೇವಿ ದರ್ಶನ ಆಗ್ತದೆ. ಕೆಲವರು ದೈವದೇವರನ್ನು ನಂಬ್ತಾರೆ, ದೈವ ದರ್ಶನ ಆಗ್ತದೆ. ದೈವದಲ್ಲಿ ಹಲವು ದೈವದೇವರುಗಳಿವೆ, ಒಂದೆರಡು ದೈವ ಅಲ್ಲ. ನಾಗದೇವರಲ್ಲಿ ಹಲವು ನಾಗದೇವರುಗಳಿವೆ. ಹಾಗಾಗಿ ಅವರವರ ನಂಬಿಕೆಗೆ ಒಳಪಟ್ಟಂತದ್ದು. ಇದನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸಬೇಕು ಅಂತಿಲ್ಲ. ಯಾಕೆ ಕೇಳಿದ್ರೆ ಎಲ್ರಿಗೂ ಕೂಡ ದೈವದೇವರು ನಂಬುವವರಿಗೆ ಈ ವಿಶಿಷ್ಟವಾಗಿರ್ತಕ್ಕಂಥ ಸೇವೆ ಏನು, ಯಾಕೆ ಮಾಡ್ಬೇಕು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರ್ತದೆ. ಎಸ್, ಧನ್ಯವಾದಗಳು ವಾಸುದೇವ ಆಚಾರ್ಯರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಅಂತೂ ತುಳುನಾಡಿನಲ್ಲಿ ಯಾರು ಭಯಪಟ್ಟು ದೈವದೇವರ ಆರಾಧನೆ ಮಾಡುವಂತದ್ದಲ್ಲ, ಭಕ್ತಿಯಿಂದ ಮಾಡುವಂಥದ್ದು. ಹಾಗಾಗಿ ನಾವಿದನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿಕೊಳ್ಬೇಕು ಅಂತ ಇಲ್ಲ. ಅವರವರ ವಿದ್ಯೆ ವಿವೇಚನೆ, ಅವರವರ ಯೋಚನೆಗೆ ಕೆಲವೊಂದು ರೀತಿಯ ಟೀಕೆ ಟಿಪ್ಪಣಿಗಳು ಬರಬಹುದು. ಅದನ್ನು ನಮ್ಮ ತುಳುನಾಡವರು ಯಾರು ಪರಿಗಣಿಸ್ಲಿಕ್ಕಿಲ್ಲ. ಎಸ್, ಕರಾವಳಿಯರ ನಂಬಿಕೆಗೆ ಒಂದು ಪೆಟ್ಟು ಬೀಳುವಂತಹದ್ದು ಸಂದರ್ಭಗಳು ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಕರಾವಳಿಗರು ನಂಬುವಂತಹ ಭೂತಾರಾಧನೆ ಆಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ಎಲ್ಲವುಗಳಿಗೂ ಕೂಡ ಒಂದು ಏನು ನಮ್ಮ ಗೌರಿಗದ್ದೆ ಆಶ್ರಮದ ಶ್ರೀ ವಿನಯ್ ಗುರೂಜಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಒಂದು ಮಾತುಗಳು ಈಗ ಬರೀ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವರ ಬಗ್ಗೆನೂ ರಾಜಕಾರಣಿಗಳಿಗೆ ತುಂಬಾ ಅಭಿಮಾನ ಇದೆ. ಮಾಜಿ ಪ್ರಧಾನಿ HD ದೇವೇಗೌಡ ಆಗಿರ್ಬೋದು, ಸ್ಪೀಕರ್ ರಮೇಶ್ ಕುಮಾರ್ ಮುಂತಾದ ರಾಜಕಾರಣಿಗಳು ಆಗಿರ್ಬೋದು ಪಾದಪೂಜೆಯನ್ನ ಮಾಡಿಸಿಕೊಂಡಿದ್ದಾರೆ ಅವರ ಕೈಯಿಂದ ವಿನಯ್ ಗುರೂಜಿ ಅವರು. ತುಳುನಾಡಿನ ಧಾರ್ಮಿಕ ಆಚರಣೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಇವರು ನೀಡಿರುವಂತದ್ದು ಇದಕ್ಕೆ ಏನು ಅಂತ ಹೇಳಿದ್ರೆ ಕರಾವಳಿಗರಿಗೆ ತುಂಬಾನೇ ನೋವಾಗಿದೆ, ಅವರ ಧಾರ್ಮಿಕ ಭಾವನೆಗೆ ಪೆಟ್ಟು ಬಿದ್ದಂತಾಗಿದೆ ಅನ್ನುವಂತಹ ಮಾತುಗಳು ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಪರಂಪರೆಯಿಂದ ನಂಬಿಕೊಂಡು ಬಂದಿರುವಂತದ್ದು ನಾಗಾರಾಧನೆ, ಭೂತಾರಾಧನೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಾಗಮಂಡಲಕ್ಕೆ ₹1000 ರೂಪಾಯಿ ಖರ್ಚು ಮಾಡ್ತಾರೆ, ಇಂತಹ ಒಂದು ಖರ್ಚು ಮಾಡುವಂತಹ ಅಗತ್ಯ ಇದೆಯಾ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 2 ಕೋಟಿ ರೂಪಾಯಿ 1.5 ಕೋಟಿ ಖರ್ಚು ಮಾಡಿ ನಾಗಮಂಡಲ ಮಾಡೋದಕ್ಕೆ ಬದಲು ರಸ್ತೆಯನ್ನ ಮಾಡಬಹುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರ ಮುಂದೆ ಇಡ್ತಾರೆ. ಎಲ್ಲ ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ದೈವ ವಿದ್ವಾಂಸರಾದ ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಅಂತ ಹೇಳಿದ್ರೆ ಈಗ ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಅವರು ನಾಗಮಂಡಲ ಮತ್ತೆ ಭೂತಾರಾಧನೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಈ ರೀತಿಯ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಏನು ಅನ್ಸುತ್ತೆ ಅಂತ ಹೇಳಿಕೊಂಡು ಈ ಒಂದು ಹೇಳಿಕೆಯಿಂದ? ಇಲ್ಲ, ದೈವಗಳ ಬಗ್ಗೆ ಅಥವಾ ನಾಗಾರಾಧನೆ ಬಗ್ಗೆ ಮಾತಾಡ್ಬೇಕಿದೆ. ಅದರ ಬಗ್ಗೆ ಕರಾವಳಿಯ ಆಚರಣೆಗಳು ಏನು, ಅದರ ಹಿನ್ನೆಲೆಗಳು ಏನು ಅನ್ನೋದು ಗೊತ್ತಿರಬೇಕು. ಬಹುಶಃ ಅವರು ತನ್ನನ್ನು ತಾನು ಅವಧೂತರು ಅಂತ ಕರ್ಸ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಿರ್ಬೋದು, ಒಟ್ಟು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಅದನ್ನ ಪ್ರಸ್ತುತಪಡಿಸಿದಂತ ರೀತಿಯಲ್ಲಿ ಅವ್ರು ತಪ್ಪಾಗಿದೆ. ಏನಂದ್ರೆ ವಿಷಯಗಳು ಸರಿ ಇರ್ಬೋದು, ಸಂಭಾಚಾರ, ಆಡಂಬರ, ಇನ್ನೊಂದು ಮತ್ತೊಂದು ಹೆಚ್ಚಾಗ್ತಾ ಇದೆ, ಅದನ್ನ ಸರಿಪಡಿಸಬೇಕು ಅಂತ ಅವ್ರು ಹೇಳಿದ್ದಾರೆ, ಅದು ಸರಿ ಇದೆ. ಆದ್ರೆ ಅದನ್ನ ಹೇಳಿದಂತ ರೀತಿಯಲ್ಲಿ ವ್ಯತ್ಯಾಸಗಳಾಗಿದೆ. ಅವರು
ಭಟ್ರ ಮನೆಯಲ್ಲಿ ಇಡ್ಲಿ ಸಾಂಬಾರ್ ತಿಂತಾನೆ ಮಂಜುರ್ಲಿ, ಹೌದು. ಶೆಟ್ರ ಮನೆಯಲ್ಲಿ ಕೋಳಿ ಕೇಳ್ತಾನೆ. ಇದೊಂದು ಅನ್ಯಂತರ ಅದೆಲ್ಲ ಹೋಲಿಕೆ ಮಾಡಿರುವಂತ ತಪ್ಪದು. ಅದನ್ನ ಅಷ್ಟು ಅಪಹಾಸ್ಯ ಮಾಡಿ ಹೇಳ್ಬೇಕಾಗಿರ್ಲಿಲ್ಲ. ಅದನ್ನ ಚೆನ್ನಾಗಿ ಜನರಿಗೆ ರೀಚ್ ಆಗುವ ರೀತಿಯಲ್ಲಿ ಹೇಳ್ಬೋದಿತ್ತು. ಆದ್ರೆ ಮತ್ತೊಂದು ಆಹಾರ ಸ್ವಾತಂತ್ರ್ಯ ಮತ್ತು ದೈವಗಳ ಆಚರಣೆಯಲ್ಲಿರುವಂತಹ ಸ್ವಾತಂತ್ರ್ಯದ ಬಗ್ಗೆ ಬಹಳ ದೀರ್ಘವಾದಂತಹ ಅಧ್ಯಯನಗಳು ನಡೆದಿದೆ. ನಾನು ಏನ್ ತಿಂತೀನಿ ಅದನ್ನೇ ನನ್ನ ಆರಾಧನಾ ಶಕ್ತಿ ಕೊಡುವಂತದ್ದು. ಅದು ಹಿಂದ್ಗಡೆ ಯಾಕಂದ್ರೆ ಅದನ್ನೇ ಪ್ರಸಾದ ರೂಪದಲ್ಲಿ ನಾವು ವಾಪಸ್ ತಿನ್ಬೇಕು. ಹಾಗಾಗಿ ಶೆಟ್ರ ಮನೆಯಲ್ಲಿ ಕೋಳಿ ಮಾಡ್ತಾರೆ, ಅವರ ಆಹಾರ ಪದ್ಧತಿಯಲ್ಲಿ ಆ ಕೋಳಿ ಎಲ್ಲ ಇದೆ ಅಂದ್ರೆ ಅವರು ಆರಾಧನೆ ಮಾಡುವಂತ ದೈವಗಳಿಗೆ ಅದನ್ನ ಇಡುವಂತ ಸರಿ ಇದೆ. ಬ್ರಾಹ್ಮಣರು ಅದು ತಿನ್ನೋದಿಲ್ಲ ಅಂದ್ಮೇಲೆ ಅವರು ಸಸ್ಯಾಹಾರವನ್ನು ಕೊಡ್ತಾರೆ. ಅಲ್ಲಿ ಎಲ್ಲೂ ಡಂಬಾಚಾರ ಆಡಂಬರ ಇಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಾಗ್ಲಿ ಎಲ್ಲರ ಮನೆಯಲ್ಲಾಗ್ಲಿ ಆಚರಣೆ ನಡೆಯುವಾಗ ಆ ಕೋಳಿಯನ್ನ ನಾವೇ ತಿನ್ನುವಂಥದ್ದು, ನಾವೇ ಆಚರಿಸುವಂತದ್ದು. ಅದರಲ್ಲಿ ಎಲ್ಲಿ ಡಂಬಾಚಾರ ಇದೆ, ಡಾಂಬಿಕತೆ ಇದೆ. ಇನ್ನೊಂದು ನಾಗಮಂಡಲದ ಬಗ್ಗೆ ಅವರು ಹೇಳಿರುವಂತ ವಿಚಾರ ಸರಿ ಇದೆ. ಯಾಕಂದ್ರೆ ನಾಗಮಂಡಲದ ಬಹಳ ದೊಡ್ಡ ಮಟ್ಟದ ದುಂದುವೆಚ್ಚ ನಡೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಸರಿ ಇದೆ. ಆದ್ರೆ ಹಿಂದೆ ಬಹಳಷ್ಟು ಸ್ವಾಮೀಜಿಗಳೆಲ್ಲ ಹಿಂದೆ ಕೂಡ ಮಾತಾಡಿದ್ದಾರೆ. ಆದ್ರೆ ಏನಂದ್ರೆ ಅದು ಎಲ್ಲೂ ಕೂಡ ಅನುಷ್ಠಾನಕ್ಕೆ ಬರೋದಿಲ್ಲ. ಅದೇ ನಾಳೆ ಗೌರಿಗದ್ದೆ ವಿನಯ್ ಗುರೂಜಿ ಅವರು ಕೂಡ ನಾಗಮಂಡಲ ಇನ್ನೊಂದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದನ್ನ ಜಾರಿ ಮಾಡೋದಕ್ಕೆ ಏನು ಒಂದು ಕ್ರಮ ಕೈಗೊಳ್ತಾರೆ, ಅದು ಇಂಪ್ಲಿಮೆಂಟೇಷನ್ ಗೆ ಬರ್ತದಾ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇನ್ನು ದೈವಗಳ ಬಗ್ಗೆ ಮಾತಾಡುವಾಗ ಸ್ವಲ್ಪ ಪ್ರಬುದ್ಧತೆಯಿಂದ ಮಾತಾಡಿದ್ರೆ ಕರಾವಳಿ ಭಾಗದ ಜನರು ಅವರನ್ನು ಸ್ವೀಕರಿಸಬಹುದು. ಇಲ್ಲದೆ ಹೋದ್ರೆ ಎಲ್ಲಾ ಕಡೆಯಲ್ಲಿ ಕೂಡ ತಮಾಷೆ ಮಾಡೋದು, ಜನ ಚಪ್ಪಾಳೆ ತಟ್ತಾರೆ ಅನ್ನೋ ಕಾರಣಕ್ಕೆ ದೈವಗಳ ಬಗ್ಗೆ ಅಪಹಾಸ್ಯ ಮಾಡಿ ಮಾತಾಡೋದು ಸರಿಯಲ್ಲ. ಅದು ಯಾಕಂದ್ರೆ ಕರಾವಳಿ ಭಾಗದಲ್ಲಿ ಯುವ ಜನತೆ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ವಿಚಾರದ ಬಗ್ಗೆ ಇವತ್ತು ವಿಮರ್ಶೆ ಮಾಡೋದನ್ನ, ಅದರ ಬಗ್ಗೆ ಚರ್ಚೆ ಮಾಡೋದನ್ನ ನಾವು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತೀವಿ. ಹಿಂದಿನವರ ಹತ್ರ ಹೋಗಿ ಕೇಳಿದ್ರೆ ಒಂದು ದೈವದ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಹಿಂದಿನವರಿಗೆ ಗೊತ್ತಿರ್ಲಿಲ್ಲ. ಇವತ್ತು ನೀವು ಹೊಸ ಜನರೇಷನ್ ಅಲ್ಲಿ ಕೇಳಿದ್ರೆ ಪ್ರತಿ ದೈವಗಳ ಕತೆ, ಪ್ರತಿ ದೈವಗಳ ಹಿನ್ನೆಲೆಯನ್ನ ಒಬ್ಬೊಬ್ಬ ಹುಡುಗ ಕೂಡ ಮಾತಾಡ್ತಾನೆ. ಯಾಕಂದ್ರೆ ಅಷ್ಟು ಜಾಗೃತಿ ಇದೆ. ಮತ್ತೆ ಇನ್ನೊಂದು, ನೀವು ಬದಲಾವಣೆ ಅನ್ನುವಂಥದ್ದು ಪ್ರಕೃತಿಯ ನಿಯಮ. ಒಂದಷ್ಟು ಚೇಂಜಸ್ ಗಳು ಆಗ್ತಾ ಇವೆ ದೈವಾರಾಧನೆ ಒಳಗಡೆ. ಅದನ್ನ ನಾವು ಕೂತು ಸರಿಪಡಿಸೋಣ. ಅದನ್ನ ಯಾವುದೋ ಸಾಮಾಜಿಕ ಬಹಿರಂಗ ಸಭೆಯಲ್ಲಿ ಬಹಳ ತುಚ್ಛವಾಗಿ ಮಾತಾಡುವಂಥದ್ದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಖಂಡಿತವಾಗ್ಲೂ ಶ್ರೀಕಾಂತ್ ಶೆಟ್ಟಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ.